ಬ್ರಿಟನ್ ರಾಷ್ಟ್ರದಲ್ಲಿ ಈಗಾಗಲೇ ಕೊರೋನಾ ಮಾದರಿಯ ಎರಡನೇ ಅಲೆ ಶುರುವಾಗಿ ಬಿಟ್ಟಿದೆ. ಆದರೆ ಈ ನಡುವೆ ಬ್ರಿಟನ್ನಿಂದ ಮಂಗಳೂರಿಗೆ 56 ಮಂದಿ ಆಗಮಿಸಿದ್ದಾರೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾದ ಎರಡನೇ ಅಲೆಯ ಭೀತಿ ಉಂಟಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯಾರಿ ಮಂಗಳೂರಿಗೆ ಆಗಮಿಸಿದ 56 ಮಂದಿಯ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ನೊಂದಿಗೆ ಬಂದಿದ್ದಾರೆ. ಆದರೂ ಎಲ್ಲರನ್ನ ಮತ್ತೊಮ್ಮೆ ಪರೀಕ್ಷೆಗೆ ಒಳಪಡಿಸಲಾಗುವುದು ಎಂದಿದ್ದಾರೆ. ಈಗಾಗಲೇ ಎಲ್ಲ ಕಡೆಯಲ್ಲೂ ಪ್ರಚಾರ ಆಗಿದೆ. ಈ ಒಂದು ಕೋವಿಡ್-19 ವೈರಸ್ ಅನ್ನುವಂಥದ್ದು ರೂಪಾಂತರಗೊಂಡಂತಹ ಒಂದು ತಳಿ ಇಂಗ್ಲೆಂಡಲ್ಲಿ ಪತ್ತೆ ಹಚ್ಚಿದ್ದರಿಂದಾಗಿ ಬಿಟ್ಟು ಅತಿ ವೇಗವಾಗಿ ಅದು ಹರಡುತ್ತೆ ಅನ್ನುವಂಥ ಸಂದೇಶ ನೀಡುವ ದೃಷ್ಟಿಯಿಂದ ಭಾರತ ಸರ್ಕಾರ ಇಂಗ್ಲೆಂಡಿನಿಂದ ಬರುವಂಥ ಎಲ್ಲ ವಿಮಾನವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ನಮಗೆ ಒಂದು ಸುತ್ತೋಲೆಯನ್ನು ಕಳಿಸಿದ್ದಾರೆ. ಯಾರು ಇಂಗ್ಲೆಂಡ್ ದೇಶದಿಂದ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದಾರೋ ಅಥವಾ ಬೇರೆ ಜಿಲ್ಲೆಗೂ ಇದಾಗುತ್ತೆ, ಅವರೆಲ್ಲರದ್ದು ಕೂಡ ಪಟ್ಟಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಅವ್ರನ್ನ ತಕ್ಷಣವಾಗಿ ಬಿಟ್ಟು ಕೋವಿಡ್-19 RT-PCR ಪರೀಕ್ಷೆ ಮಾಡಿಸಿ ಅಂತ ಹೇಳಿದ್ದಾರೆ. ಅದರಲ್ಲಿ ನೆಗೆಟಿವ್ ಬಂದವರು ಹೋಮ್ ಐಸೋಲೇಷನ್ ಇರ್ತಾರೆ. ಪಾಸಿಟಿವ್ ಬಂದವ್ರದ್ದು ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಯಾಗಿ ಬಿಟ್ಟು ಅವರ ಸ್ಯಾಂಪಲ್, ಪಾಸಿಟಿವ್ ಸ್ಯಾಂಪಲನ್ನು ನಿಮ್ಹ್ಯಾನ್ಸ್ ಬೆಂಗಳೂರಿಗೆ ಕಳಿಸಿಕೊಡೋಕೆ ಹೇಳಿದ್ದಾರೆ. ಅಲ್ಲಿ ಅವರು ಅದರ ರೂಪಾಂತರಗೊಂಡ ತಳಿಯೇ ಏನು ಅಂತ ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಅಲ್ಲಿ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಗೆ 15 ಜನ ಆಗಮಿಸಿದ್ದಾರೆ. 2 ಫ್ಲೈಟ್ನಲ್ಲಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಅವರಲ್ಲಿ ಕೆಲವರನ್ನ ನಾವು ಸಂಪರ್ಕ ಮಾಡಿದಾಗ ಸಿಕ್ಕಿದ್ದಾರೆ. ಅವರು ನಾಳೆಗೆ ಹೋಗಿ ಪರೀಕ್ಷೆ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಮೊಬೈಲ್ನಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅವ್ರನ್ನ ಟ್ರ್ಯಾಕ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇಂಗ್ಲೆಂಡಿಂದ ಬಂದವರದ್ದು ಟೆಸ್ಟ್ ಮಾಡೋದ್ರ ಜೊತೆಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ನೋಡ್ಕೊಂಡ್ಬಿಟ್ಟು ಹೋಮ್ ಐಸೋಲೇಷನ್ ಅಥವಾ ಹಾಸ್ಪಿಟಲ್ ಐಸೋಲೇಷನ್ ಅನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಪುನಃ ಬೇರೆ ದೇಶದಿಂದ ಬರೋರು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರಿನಲ್ಲಿ ಬೇರೆ ದೇಶದಿಂದ ಬರುವವರಿಗೂ ಕೂಡ ನಾವು ಪರೀಕ್ಷೆಯನ್ನು RT-PCR ಟೆಸ್ಟ್ ಅನ್ನು ಮಾಡಲಿಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಈಗಾಗಲೇ ಏರ್ಪೋರ್ಟ್ ಅಥಾರಿಟಿ ಒಟ್ಟಿಗೆ ಮಾತುಕತೆ ಮಾಡಿದ್ದೇವೆ. ಸೊ ಅದನ್ನು ಕೂಡ ಮಾಡಿಬಿಟ್ಟು ಇನ್ನು ಮುಂದೆ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿದೇಶದಿಂದ ಬರುವಂತಹ ಎಲ್ಲ ಫ್ಲೈಟ್ಗಳ ಟ್ರಾವೆಲರ್ಸ್ಗಳನ್ನು ಕೂಡ ಈ ಒಂದು ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗ್ತದೆ.